ನಾನು ಯಾವತ್ತೂ ದೇಶದ ಪ್ರಧಾನಿಯನ್ನ ಅವಹೇಳನ ಮಾಡಿಲ್ಲ. ನಾನು ಪಾಕಿಸ್ತಾನ ಪ್ರಧಾನಿಯ ವಿರುದ್ಧ ಹಾಕಿದ್ದ ಪೋಸ್ಟ್ ಅನ್ನ ಬಿಜೆಪಿಯವರು ತಿರುಚಿ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಪೋಸ್ಟ್ ಹಾಕಿರುವುದಾಗಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಎಂದು ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಅಮಳ ರಾಮಚಂದ್ರ ಸ್ಪಷ್ಟಪಡಿಸಿದ್ದಾರೆ. ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರನ್ನು ಬಳಸಿ ಧರ್ಮ ಕೇಳಿ ಪ್ರವಾಸಿಗರನ್ನು ಕೊಂದಿದ್ದಾರೆ. ಇದೇ ವಿಚಾರವನ್ನಿಟ್ಟು ಪಾಕ್ ಪ್ರಧಾನಿಯನ್ನು ಉದ್ದೇಶಿಸಿ ಕಾರ್ಕೋಟಕ ವಿಷ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದೇನೆ. ಈ ಪೋಸ್ಟ್ನಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ನಾನು ಯಾವುದೇ ಬರಹ ಬರೆದಿಲ್ಲ. ಆದರೆ ಬಿಜೆಪಿಯವರು ಇದನ್ನು ಪ್ರಧಾನಿ ಮೋದಿಯವರ ವಿರುದ್ಧ ಮಾಡಿರುವ ಪೋಸ್ಟ್ ಎಂದು ಪೊಲೀಸರಿಗೆ ದೂರು ನೀಡಿದ್ದಾರೆ. ಬಿಜೆಪಿಯವರ ಮನಸ್ಸಿನಲ್ಲಿ ಪ್ರಧಾನಿಯನ್ನು ಅವಹೇಳನ ಮಾಡುವ ಉದ್ದೇಶವಿದ್ದು ಪಾಕ್ ಪ್ರಧಾನಿ ವಿರುದ್ಧ ಮಾಡಿದ ಪೋಸ್ಟ್ ಅನ್ನು ನರೇಂದ್ರ ಮೋದಿ ವಿರುದ್ಧ ಎಂದು ಬಿಂಬಿಸಿದ್ದಾರೆ. ಪೋಸ್ಟ್ ಮಾಡಿರುವುದು ನನ್ನ ವೈಯಕ್ತಿಕ ಪೇಜ್ನಲ್ಲಾಗಿದ್ದು ಇದಕ್ಕೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಯಾವುದೇ ಸಂಬಂಧವಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಆಮೇಲೆ ಇವರು ಬಂದ್ಗೆ ಕರೆ ಕೊಡ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ಗೆ. ಅಂದ್ರೆ ಇವರ ಉದ್ದೇಶ ಏನು? ಇವರಿಗೆ ಈ ಸಂದರ್ಭದಲ್ಲಿ ತಮ್ಮ ಬೇಳೆ ಬೀಸಿಕೊಳ್ಳಬೇಕು, ತಾವಿಲ್ಲಿ ಲೀಡರ್ ಅಂತ ಎಸ್ಟಾಬ್ಲಿಷ್ ಆಗಬೇಕು. ಯಾರು ಇದರ ನೇತೃತ್ವ ಕೊಟ್ಟವರು? ಇದರ ನೇತೃತ್ವ ಕೊಟ್ಟವರು ಇದೇ ಮಾಜಿ ಶಾಸಕರು. ಆದರೆ ಅವರು ಮಾತಾಡಲಿಲ್ಲ, ಬುದ್ಧಿವಂತ ಅವರು ಹಿಂದೆ ನಿಂತುಕೊಂಡು ಎದುರಿಗೆ ಕೆಲವು ಯುವಕರನ್ನು ಚೂ ಬಿಟ್ಟು ಮಾತಾಡ್ತಿದ್ದಾರೆ. ನಾಚಿಕೆ ಆಗುವುದಿಲ್ಲ ಅವರಿಗೆ? ಇದು ಎಂಥ ದೇಶ ಪ್ರೇಮ ಇವರದ್ದು? ಅದು ಬಿಡಿ. ಯುದ್ಧದ ಸಮಯದಲ್ಲಿ ಒಗ್ಗಟ್ಟು ಪ್ರದರ್ಶಿಸಲಿಕ್ಕೆ ಸಾಧ್ಯವಾಗದೆ ಎಲ್ಲವನ್ನು ಒಡೆಯಲಿಕ್ಕೆ ಹೊರಟಂತ ಇವರೇ ನಿಜವಾದಂತಹ ದೇಶದ್ರೋಹಿಗಳು. ನನ್ನ ಬಾಯಿಯನ್ನು ಮುಚ್ಚಿಸಲಿಕ್ಕೆ ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇವರು ಏನು ಮಾಡಿದರೂ ಕೂಡ ನಾನು ಸತ್ಯದ ಪರ ಧ್ವನಿ ಎತ್ತುವುದನ್ನು ಇನ್ನು ಮುಂದೆಯೂ ಮುಂದುವರಿಸ್ತೇನೆ. ಇವರು ಕೇಸು ಕೊಡಲಿ, ಜೈಲಿಗೆ ಹಾಕಲಿ, ಏನು ಬೇಕಾದರೂ ಮಾಡಲಿ, ಇವರಿಗೆ ಹೆದರುವ ಪ್ರಶ್ನೆಯೇ ಇಲ್ಲ. ನೋಡಿ, ಅವರು ಹೇಳಿದರು ಭಾರತ ಯುದ್ಧದ ಸಮಯದಲ್ಲಿ ಇರುವಾಗ ಇವರು ಈ ಪೋಸ್ಟನ್ನು ಹಾಕಿದರು ಅಂತ. ಅವ್ರಿಗೆ ಯಾರು ಹೇಳಿದ್ದು? ಅವ್ರು ಎಲ್ಲಿದ್ದಾರೆ? ಅವರಿಗೆ ಜನರಲ್ ನಾಲೆಜ್ ಇಲ್ಲ ಅಂತ ಅನಿಸ್ತದೆ. ನಾನು ಪೋಸ್ಟ್ ಹಾಕುವಾಗ ಭಾರತ ಯುದ್ಧ ವಿರಾಮವನ್ನು ಟ್ರಂಪ್ ಸಾಹೇಬರು ಘೋಷಣೆ ಮಾಡಿದ ನಂತರ ಘೋಷಣೆ ಮಾಡಿ 3 ದಿವಸ ಕಳೆದಿದೆ. ಯುದ್ಧ ವಿರಾಮ ಅಂದರೆ ಮತ್ತೆ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ನಾನು ಹಾಕಿದ ಪೋಸ್ಟಿಗೂ ಅದಕ್ಕೂ ಸಂಬಂಧ ಇಲ್ಲದೆ ಹೋದರು. ನೋಡಿ, ಈ ಯುದ್ಧ ಘೋಷಣೆ ಆಗಬೇಕಾದಂಥ ಸಂದರ್ಭ ಒಂದು ಬಂದಿತ್ತು. ಪಹಲ್ಗಾಮಿನಲ್ಲಿ ಹತ್ಯೆ ಆಯಿತು. ಹತ್ಯೆ ಆಗುವಾಗ ನಮಗೆಲ್ಲ ಆಕ್ರೋಶ ಆಗಿದೆ. 2 ಕಾರಣಕ್ಕೆ ಆಕ್ರೋಶ ಆಗಿದೆ. ಒಂದು, ಪಾಕಿಸ್ತಾನಿಯರ ಮೇಲೆ ಆಕ್ರೋಶ ಆಗಿದೆ. ಇನ್ನೊಂದು, ಗುಪ್ತಚರ ಮಾಹಿತಿಗಳು ಇದ್ದರೂ ಕೂಡ ಭದ್ರತಾ ವೈಫಲ್ಯ ನಡೆಯುತ್ತಲ್ಲ, ಇದರ ಬಗ್ಗೆ ನಮಗೆ ಆಕ್ರೋಶ ಆಗಿದೆ. ನಾವು ಮಾತಾಡಲಿಲ್ಲ. ನಾನಂತೂ ಮಾತಾಡಲಿಲ್ಲ. ನಾನು ಯಾಕೆ ಮಾತಾಡಲಿಲ್ಲ? ಸಂದಿಗ್ಧ ಸಮಯ. ಈಗ ನಾವು ಅದೆಲ್ಲ ಮಾಡಬಾರ್ದು. ಈಗ ಸರ್ಕಾರವನ್ನು ಬೆಂಬಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನು ಮಾತಾಡಲಿಲ್ಲ. ನೋಡಿ ನನ್ನ ಫೇಸ್ಬುಕ್ ಪೋಸ್ಟ್, ಒಂದಾದರೂ ಪೋಸ್ಟ್ ಹಾಕಿದ್ದೇನೆ ಅಂತ. ಆದರೆ ಯುದ್ಧ ಮುಗಿದ ನಂತರ ನಮಗೆ ಸ್ವಾತಂತ್ರ್ಯ ಇದೆಯಲ್ಲ, ನಮಗೆ ಅಭಿವ್ಯಕ್ತಿ ಇದೆಯಲ್ಲ, ನಾವು ಹಾಕಬಹುದಲ್ಲ ಏನು ಬೇಕು ನಮ್ಮ ವಿವೇಚನೆಯಂತೆ. ನೋಡಿ, ಆದರೆ ಇವರು ಏನು ಮಾಡಿದರು? ಇವರು ಮಾಡಿದ್ದೇನು? ದೇಶ ಯುದ್ಧದ ಸಂದರ್ಭದಲ್ಲಿ ನೋಡಿ, ಒಂದು ದೇಶದ ಮೇಲೆ ಒಂದು ಯುದ್ಧ ಹೇರಲ್ಪಟ್ಟಾಗ ಅಥವಾ ಒಂದು ದೇಶ ಯುದ್ಧವನ್ನು ಮಾಡುವಂತಹ ಅನಿವಾರ್ಯ ಸ್ಥಿತಿ ಬಂದಾಗ ಇಡೀ ದೇಶ ಒಗ್ಗಟ್ಟನ್ನು ಕಾಯ್ದುಕೊಳ್ಳಬೇಕಾಗ್ತದೆ. ಅದು ಯಾವ ಜಾತಿ ಇರಲಿ, ಯಾವ ಧರ್ಮ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರನೇನು ಭಾವಿಪರು ಅದರಂತೆ ತೋರುವನು. ನಾವು ದೇವರನ್ನು ಹೇಗೆ ನೋಡ್ತೇವೋ ಹಾಗೆ ಕಾಣ್ತೇವೆ. ನೀವು ಹರಿ ಅಂತ ನೋಡಿದರೆ ಹರಿಯಾಗಿ ಕಾಣ್ತದೆ, ಹರನಂತೆ ನೋಡಿದರೆ ಹರನಂತೆ ಕಾಣ್ತದೆ, ಯೇಸು ಅಂತ ನೋಡಿದರೆ ಯೇಸುವಿನ ಹಾಗೆ ದೇವರು ಕಾಣ್ತಾರೆ, ಅಲ್ಲಾಹು ಅಂತ ನೋಡಿದರೆ ಅಲ್ಲಾಹುವಿನ ಹಾಗೆ ದೇವರು ಕಾಣ್ತಾರೆ. ನಮಗೆ ಗೊತ್ತಲ್ಲ, ಆನೆಯನ್ನು ಮುಟ್ಟಿ ಅದು ಹಾವಿನಾಗಿದೆ, ಕಂಬದಾಗಿದೆ ಅಂತ ಕುರುಡರು ಹೇಳಿದ ಕತೆ. ಹಾಗೆ ಯಾರು ಹೇಗೆ ನೋಡ್ತಾನೋ ಹಾಗೆ ಅವರಿಗೆ ಅದು ಕಾಣ್ತದೆ. ನಮ್ಮ ಪುತ್ತೂರಿನ ಮಾಜಿ ಶಾಸಕರಿಗೆ ಮತ್ತು ಅವರ ಪಟಲಾಮಿಗೆ ಇದು ಅವರ ಭಾವಕ್ಕೆ ಸರಿಯಾಗಿ ಕಂಡಿದೆ. ಅವರು ಅದನ್ನು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ನಾನು ಅವಹೇಳನ ಮಾಡಿದ್ದು ಅಂತ ಅವರಿಗೆ ಕಂಡಿದೆ. ಅವರಿಗೆ ಯಾಕೆ ಹಾಗೆ ಕಂಡಿತು ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಅವರ ಮನಸ್ಸಿನಲ್ಲಿ ಅದು ಹಾಗೆ ಇದ್ದಿರಬೇಕು. ಅದು ಬಿಡುವ, ಅವರು ಒಂದು ದೂರು ನನ್ನ ಮೇಲೆ ಕೊಟ್ಟಿದ್ದಾರೆ.
ನಾನು ಅವರ ಮೇಲೆ ಪ್ರತಿ ದೂರು ಕೊಟ್ಟಿದ್ದೇವೆ. ನೀವು ನಮ್ಮ ಪ್ರಧಾನಮಂತ್ರಿಯನ್ನು ಅವಹೇಳನ ಮಾಡಲಿಕ್ಕೋಸ್ಕರವೇ ನನ್ನ ಪೋಸ್ಟನ್ನು ತಿರುಚಿದ್ದೀರಿ ಅಂತ ನಾನು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನೋಡುವ ಏನಾಗ್ತದೆ ನೋಡುವ. ಆದರೆ ಇಲ್ಲಿ ಇನ್ನೊಂದು ವಿಷಯ, ನಾನು ಇಲ್ಲಿ ದೂರು ಕೊಟ್ಟು ಮನೆಗೆ ಹೋದ ಮೇಲೆ ನಾನೊಂದು ವಿಡಿಯೋ ನೋಡಿದೆ. ಅದರಲ್ಲಿ ಒಂದು ಬೈಟ್ ಇತ್ತು. ನಮ್ಮ ಮಾಜಿ ಶಾಸಕರೊಂದು ಬೈಟ್ ಕೊಟ್ಟಿದ್ದಾರೆ. ಅವರು ಅಲ್ಲಿ ನನ್ನ ಮೇಲೆ ಆರೋಪಗಳ ಸುರಿಮಳೆಯನ್ನು ಮಾಡಿದ್ದಾರೆ. ಅವರು ನನ್ನನ್ನು ದೇಶದ್ರೋಹಿ ಅಂತ ಕರೆದಿದ್ದಾರೆ. ಅವರು ನನ್ನನ್ನು ದೇಶದ್ರೋಹದ ಆಪಾದನೆ ಮೇಲೆ ನನ್ನನ್ನು ಬಂಧಿಸಿ ಜೈಲಿಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಬೇರೆ ಹೇಳಿದ್ದಾರೆ, ಪುಡ ಅಲ್ಲ ಅದು, ಅದನ್ನು ಪುಡ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳುವುದಿಲ್ಲ. ಅದು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ, ಅದರ ಅಧ್ಯಕ್ಷನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹೀಗೆಲ್ಲ ಪೋಸ್ಟ್ ಹಾಕಬಹುದಾ? ಅಥವಾ ಏನು ಕಾಂಗ್ರೆಸ್ಸಿನ ವಕ್ತಾರ, ಅವನನ್ನು ಅಲ್ಲಿಂದ ತೆಗಿಬೇಕು, ಅವನನ್ನು ಕಾಂಗ್ರೆಸ್ಸಿನಿಂದಲೇ ಉಚ್ಚಾಟನೆ ಮಾಡಬೇಕು ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಹಾಗಿದ್ರೆ ಅವರಿಗೆ ಈ ದೇಶದ್ರೋಹಿ ಅಂತ ನನ್ನನ್ನು ಕರೆದ್ರು. ಒಂದೊಂದೇ ಯೋಚನೆ ಮಾಡುವ, ನನ್ನನ್ನು ಅವರು ದೇಶದ್ರೋಹಿ ಅಂತ ಕರೆದ್ರು. ಇವರಿಗೆ ದೇಶದ್ರೋಹ ಅಂದರೆ ಏನು, ದೇಶ ಪ್ರೇಮ ಅಂತ ಹೇಳಿದರೆ ಏನು ಅಂತ ಇವರಿಗೆ ಗೊತ್ತಿಲ್ಲ. ಇವರಿಗೆ ಇವರ ಸರ್ಕಾರವನ್ನು, ಇವರ ಏನು ನಾಯಕರನ್ನು ಟೀಕೆ ಮಾಡಿದರೆ ಅದನ್ನೆಲ್ಲ ಅವರು ದೇಶದ್ರೋಹಿ ಅಂತಲೇ ಕರೆಯೋದವರು. ಅವತ್ತು ನೋಟು ಬ್ಯಾನಿಗೆ ನಾವು ಪ್ರತಿಭಟನೆ ಮಾಡುವಾಗ ಆಗೊಮ್ಮೆ ದೇಶದ್ರೋಹಿಗಳಂತ ಕರೆದ್ರು. ಎಲ್ಲದಕ್ಕೂ ದೇಶದ್ರೋಹಿ ಯಾಕೆ? ಇವು ಮಾತಾಡಬಾರ್ದು. ದೇಶದ್ರೋಹಿ ಅಂದರೆ ನಮಗೂ ಎಲ್ಲ, ಯಾರಿಗಾದರೂ ಭಾರತದ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡ ಯಾವ ನಾಗರಿಕನಿಗಾದರೂ ಮುಜುಗರ ಆಗ್ತದೆ, ಕಷ್ಟ ಆಗ್ತದೆ ಎದುರಿಸಲಿಕ್ಕೆ. ಹಾಗೆ ಒಂದು ಬಾಣ ದೇಶದ್ರೋಹಿ ಅಂತ ಮಾಡಿದರು. ಕೆಲವರು ಮಾತಾಡಿದರು, ಅವರೇ, ನಾವೇ. ಏನು ಹಾಗೆ ಹೇಳಿದರೆ ಅದರ ಅರ್ಥ ಏನು? ದೇಶ ಒಗ್ಗಟ್ಟಾಗಿರಬೇಕಾದ ಸಂದರ್ಭದಲ್ಲಿ ದೇಶವನ್ನು ಒಡೆಯುವ ಕೆಲಸವನ್ನು ಮಾಡುವುದು ಎಷ್ಟು ಸರಿ? ಇನ್ನೊಬ್ಬರು ಹೇಳ್ತಾರೆ, ಅವರ ಕೈ ಕಡೀರಿ ಅಂದ್ರೆ ಏನು? ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನ ಕೈ ಕಡಿಲಿಕ್ಕೆ, ಕಾಲು ಕಡಿಲಿಕ್ಕೆ, ಅವರನ್ನ ನೀವು ಬೇರೆ ನಾವು ಬೇರೆ ಅಂತ ಯುದ್ಧ ಆಗುವ ಸಂದರ್ಭದಲ್ಲಿ ಹೇಳ್ತಾರೆ ಅಂತಾದ್ರೆ ಇವರ ದೇಶ ಪ್ರೇಮ ಏನಿದು? ಇದು ನಿಜವಾದ ದೇಶದ್ರೋಹ ಅಂದ್ರೆ ಇದು. ದೇಶ ಒಗ್ಗಟ್ಟಲ್ಲಿ ಇರಬೇಕಾದ ಸಂದರ್ಭದಲ್ಲಿ, ಶತ್ರು ಮುಗಿಬಿದ್ದಂತಹ ಸಂದರ್ಭದಲ್ಲಿ, ಶತ್ರುವಿನ ಮೇಲೆ ಆಕ್ರಮಣಕ್ಕೆ ಸಿದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ದೇಶದ ಒಳಗೆ ಅಂತರ್ಯುದ್ಧವನ್ನು ಪ್ರೇರೇಪಿಸುವಂತಹ, ದೇಶದ ಜನರ ಮಧ್ಯೆ ಒಡಕನ್ನುಂಟು ಮಾಡುವಂಥ ಇವರ ಎಲ್ಲ ಪ್ರಯತ್ನ ಇದು 100ಕ್ಕೆ 100 ಇದು ದೇಶದ್ರೋಹ. ಅದು ಬಿಡಿ, ಈ ಕಡೀರಿ ಅಂತ ಹೇಳ್ತಾರಲ್ಲ, ಇವರ ಮಾತುಗಳು ಎಷ್ಟು ನಾಟಕೀಯವಾದದ್ದು ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಇಡೀ ಪುತ್ತೂರು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಈಗ ಮೊನ್ನೆ ಬಂತು, ಅವರ ಸಮಾಜಕ್ಕೆ ಅವರು ನೀವು ಜಿಹಾದಿಗಳನ್ನು ಕಡಿಯಿರಿ ಅಂತ ಹೇಳಿದರು, ಕೈ ಕಡಿಯಿರಿ ಅಂತ. ಇನ್ನೊಬ್ಬರನ್ನು ಕೈ ಕಡಿಲಿಕ್ಕೆ ಹೇಳುವ ಮೊದಲು ಇವರು ಯಾರ್ದಾದ್ರೂ ಕೈ ಕಡ್ದದ್ದು ಉಂಟ ಇದಕ್ಕಿಂತ ಮೊದಲು? ಅಥವಾ ಇನ್ನು ಮುಂದೆ ತಾನು ಯಾರದಾದ್ರೂ ಕೈಯ ಕಾಲ ಕಡಿದು ಯುದ್ಧ ಮಾಡುವ ಅಭಿಲಾಷೆ ಇವರಿಗಿದೆಯಾ? ಈಗ ತನಗೆ ಏನನ್ನು ಮಾಡಲಿಕ್ಕೆ ಕೂಡುವುದಿಲ್ಲ, ಅದನ್ನು ಇತರರಿಗೆ ಇವರು ಮಾಡಲಿಕ್ಕೆ ಹೇಳುವುದು ಹೇಗೆ? ಇವರ ಭಾಷಣವನ್ನು ಯಾರೋ ಇನ್ನೊಬ್ಬ ಕೇಳಿಕೊಂಡು ಬಿಸಿಲಾಗ್ತದೆ ಯುವಕರು ಉದ್ರಿಕ್ತರಾಗಿ ಯಾರದ್ದು ಕೈಕಾಲು ಕಳೆದ ಜನ ಯಾರು? ಏನು ತನಗೆ ಮಾಡಲಿಕ್ಕೆ ಆಗದ ಕೆಲಸ, ತಾನು ಹೇಸುವ ಕೆಲಸವನ್ನು ಇನ್ನೊಬ್ಬರ ಹತ್ರ ಮಾಡಲಿಕ್ಕೆ ಹೇಳುವ ಯಾವ ಅಧಿಕಾರ ಇದೆ? ಇದು ಜನದ್ರೋಹ ಅಲ್ವಾ? ಇದು ದೇಶದ್ರೋಹ ಅಲ್ವಾ? ಇದು ತಮ್ಮ ಸಮಾಜಕ್ಕೆ, ತಮ್ಮ ಧರ್ಮಕ್ಕೆ ಮಾಡುವ ದ್ರೋಹ ಅಲ್ವಾ? ಅನೀಶ್, V4 ನ್ಯೂಸ್, ಪುತ್ತೂರು. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448 608 426.